ಹಠಾತ್ ಆಸ್ಪತ್ರೆಗೆ ದಾಖಲಾದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ತೀವ್ರ ಆಯಾಸದಿಂದ ಬಳಲುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ಮಾದಕ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸ್ಯಾಂಡಲ್ವುಡ್ನ ಸದ್ಯ ಪ್ರಸ್ತುತ ಚಾಲ್ತಿಯಲ್ಲಿರುವ ಮೋಸ್ಟ್ ಬಿಸಿಯೆಸ್ಟ್ ಅಂಡ್ ಮೋಸ್ಟ್ ಪಾಪ್ಯುಲರ್ ಬ್ಯಾಂಕಬಲ್ ನಟಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಚಿತಾ ರಾಮ್ ರವರು ತೀವ್ರ ಆಯಾಸದಿಂದ ಫ್ಯಾಟಿಗ್ಯೂವಿಂದ ಬಳಲುತ್ತಿದ್ದು ನಟಿ ರಚಿತಾ ರಾಮ್ ರವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡೆದು ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ. ಶೀತ ಹಾಗೂ ಜ್ವರ ಕಾಡುತ್ತದರಿಂದ ಕೂಡಲೇ ಆಸ್ಪತ್ರೆಗೆ ನಟಿ ರಚಿತಾ ರಾಮ್ ರವರು ಧಾವಿಸಿದರು. ಇದೀಗ ಕೊಂಚ ಸುಧಾರಿಸಿಕೊಂಡಿರುವ ನಟಿ ರಚಿತಾ ರಾಮ್ ರವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಎಂಬ ಸುದ್ದಿ ಅಭಿಮಾನಿ ಬಳಗದಲ್ಲಿ ಸಂತಸವನ್ನು ತಂದಿದೆ. ನಟಿ ರಚಿತಾ ರಾಮ್ ರವರಿಗೆ ಅನಾರೋಗ್ಯ. ಸದ್ಯ ಕನ್ನಡ ಚಿತ್ರ ರಂಗದಲ್ಲಿ ಟಾಪ್ ಮೋಸ್ಟ್ ನಟಿಯಾಗಿದ್ದಾರೆ ರಚಿತಾ ರಾಮ್. ರಚಿತಾ ರಾಮ್ ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯಾಂಕಬಲ್ ನಟಿ. ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿ ರಚಿತಾ ರಾಮ್ ರವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ರಚಿತಾ ರಾಮ್ ಬ್ಯುಸಿ. ಪ್ರಸ್ತುತ ರಚಿತಾ ರಾಮ್ ರವರು 9 ಸಿನಿಮಾಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 9 ಸಿನಿಮಾಗಳ ಕಾಲ್ ಶೀಟ್ ನೀಡಿದ್ದಾರೆ ನಟಿ ರಚಿತಾ ರಾಮ್. ಅದರಲ್ಲೂ ಡಿಸೆಂಬರ್ ಆರಂಭದಿಂದಲೂ ರಚಿತಾ ರಾಮ್ ರವರಿಗೆ ಶೆಡ್ಯೂಲ್ ತುಂಬ ಹೆಕ್ಟಿಕ್ ಆಗಿದೆ. ಒಂದು ಕಡೆ ಏಕಲವ್ಯ, ಇನ್ನೊಂದು ಕಡೆ ಲವ್ ಯು ರಚ್ಚು ಸಿನಿಮಾದ ಪ್ರಚಾರದ ಕಾರ್ಯಗಳಲ್ಲಿ ರಚಿತಾ ರಾಮ್ ರವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಏಕಲವ್ಯ ಪ್ರಮೋಷನ್ ನಿಮಿತ್ತ ಇತ್ತೀಚೆಗಷ್ಟೇ ಶಿವಮೊಗ್ಗಕ್ಕೆ ನಟಿ ರಚಿತಾ ರಾಮ್ ರವರು ಭೇಟಿ ನೀಡಿದರು. ಬಿಡುವಿಲ್ಲದ ಕೆಲಸದಿಂದ ನಾನ್ ಸ್ಟಾಪ್ ಶೂಟಿಂಗ್ ಹಾಗೂ ಪ್ರಮೋಷನಲ್ ಆಕ್ಟಿವಿಟೀಸ್ಗಳಿಂದ ನಟಿ ರಚಿತಾ ರಾಮ್ ರವರು ಆಯಾಸಕ್ಕೆ ಒಳಗಾಗಿದ್ದರು. ಒಂದು ಕಡೆ ಸ್ಟ್ರೆಸ್, ಇನ್ನೊಂದು ಕಡೆ ಶೀತ ಹಾಗೂ ಜ್ವರ ಕೂಡ ರಚಿತಾ ರಾಮ್ ರವರಿಗೆ ಕಾಣಿಸಿಕೊಂಡು ಆಯಾಸದಿಂದ ಬಳಲುತ್ತಿದ್ದರು. ಹೀಗಾಗಿ ಶಿವಮೊಗ್ಗದಿಂದ ವಾಪಸ್ ಬಂದ ನಟಿ ರಚಿತಾ ರಾಮ್ ರವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿರುವ ನಟಿ ರಚಿತಾ ರಾಮ್ ರವರು ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ರಚಿತಾ ರಾಮ್ ರವರು ಮನೆಯಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ರಚಿತಾ ರಾಮ್ ರವರ ಕೈಯಲ್ಲಿವೆ ಸಾಕಷ್ಟು ಸಿನಿಮಾಗಳು. ಕನ್ನಡ ಚಲನಚಿತ್ರ ರಂಗದಲ್ಲಿಯೇ ಮೋಸ್ಟ್ ಬ್ಯುಸಿಯೆಸ್ಟ್ ನಟಿ. ರಮೇಶ್ ಅರವಿಂದ್ ರವರ ಜೊತೆ ನಟಿಸಿದ 100 ಸಿನಿಮಾ ಇತ್ತೀಚೆಗಷ್ಟೇ ತೆರೆ ಕಂಡಿತು. ಚಾಕ್ಲೇಟ್ ಹೀರೋ ಅಜಯ್ ರಾವ್ ಮತ್ತು ರಚಿತಾ ರಾಮ್ ರವರ ಲವ್ ಯು ರಚ್ಚು ಸಿನಿಮಾ ಡಿಸೆಂಬರ್ 31ರಂದು ತೆರೆ ಕಾಣುತ್ತದೆ. ಏಕಲವ್ಯ ಚಿತ್ರ ಜನವರಿ 21, 2022ರಂದು ಭರ್ಜರಿಯಾಗಿ ತೆರೆ ಕಾಣಲಿದೆ. ಇದಲ್ಲದೆ ರಚಿತಾ ರಾಮ್ ರವರ ಕೈಯಲ್ಲಿ ಡಾಲಿ ಧನಂಜಯ್ ಅವರ ಮಾನ್ಸೂನ್ ರಾಗ, ತೆಲುಗುವಿನ ಸೂಪರ್ ಮಚಿ, ಪ್ರಜ್ವಲ್ ದೇವರಾಜ್ ಅವರ ಜೊತೆ ವೀರಂ, ಲಿಲ್ಲಿ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರ ಜೊತೆ ಮ್ಯಾಟ್ನಿ, ಏಪ್ರಿಲ್, ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಅವರ ಬ್ಯಾಡ್ ಬ್ಯಾನರ್ಸ್ ಹಾಗೂ ಫೀಮೇಲ್ ಓರಿಯೆಂಟೆಡ್ ಮೂವಿ ಶಬರಿ, ಸರ್ಚಿಂಗ್ ಫಾರ್ ರಾವಣ, ಲವ್ ಮೀ ಆರ್ ಹೇಟ್ ಮೀ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಬಹುನಿರೀಕ್ಷಿತ ಸಿನಿಮಾ ರವಿ ಬೊಪ್ಪಣ್ಣ, ಡಾಲಿ ಧನಂಜಯ್ ಅವರ ಡಾಲಿ, ಪಂಕಜ, ಕಸ್ತೂರಿ, ಚಲ್ಡಿಂಗ್ ಸ್ಟಾರ್ ದರ್ಶನ್, ಡಿ ಬಾಸ್ ದರ್ಶನ್ ಅವರ ಕ್ರಾಂತಿ ಸಿನಿಮಾ ಹಾಗೂ ಗರುಡಿ ಸಿನಿಮಾಗಳಿವೆ. ಈ ಪೈಕಿ ರಚಿತಾ ರಾಮ್ ರವರು ಸಾಕಷ್ಟು ಸಿನಿಮಾಗಳ ಪ್ರಚಾರದಲ್ಲೂ ತೊಡಗಿದ್ದಾರೆ. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ಆಲ್ ದ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ ಆನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ and ಟೆಲಿಸೀರಿಯಲ್ ಇಂಡಸ್ಟ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ. ಸ್ಯಾಂಡಲ್ವುಡ್ ದುನಿಯಾ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ಫಾರ್ ಆಲ್ ದ ಲೇಟೆಸ್ಟ್ ವಂಡರ್ಫುಲ್ ಟೆರಿಫಿಕ್ ಅಪ್ಡೇಟ್ಸ್ ಆನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ and fascinating updates on entire ಟೆಲಿಸೀರಿಯಲ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ, entire entertainment industry, please subscribe to your YouTube channel ಸ್ಯಾಂಡಲ್ವುಡ್ ದುನಿಯಾ. ಸ್ಯಾಂಡಲ್ವುಡ್ ದುನಿಯಾ ಇದು ನಿಮ್ಮ ಯೂಟ್ಯೂಬ್. ಹಠಾತ್ ಆಸ್ಪತ್ರೆಗೆ ದಾಖಲಾದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ತೀವ್ರ ಆಯಾಸದಿಂದ ಬಳಲುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ಮಾದಕ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸ್ಯಾಂಡಲ್ವುಡ್ನ ಸದ್ಯ ಪ್ರಸ್ತುತ ಚಾಲ್ತಿಯಲ್ಲಿರುವ ಮೋಸ್ಟ್ ಬಿಸಿಯೆಸ್ಟ್ ಅಂಡ್ ಮೋಸ್ಟ್ ಪಾಪ್ಯುಲರ್ ಬ್ಯಾಂಕಬಲ್ ನಟಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಚಿತಾ ರಾಮ್ ರವರು ತೀವ್ರ ಆಯಾಸದಿಂದ ಫ್ಯಾಟಿಗ್ಯೂವಿಂದ ಬಳಲುತ್ತಿದ್ದು ನಟಿ ರಚಿತಾ ರಾಮ್ ರವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡೆದು ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ. ಶೀತ ಹಾಗೂ ಜ್ವರ ಕಾಡುತ್ತದರಿಂದ ಕೂಡಲೇ ಆಸ್ಪತ್ರೆಗೆ ನಟಿ ರಚಿತಾ ರಾಮ್ ರವರು ಧಾವಿಸಿದರು. ಇದೀಗ ಕೊಂಚ ಸುಧಾರಿಸಿಕೊಂಡಿರುವ ನಟಿ ರಚಿತಾ ರಾಮ್ ರವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಎಂಬ ಸುದ್ದಿ ಅಭಿಮಾನಿ ಬಳಗದಲ್ಲಿ ಸಂತಸವನ್ನು ತಂದಿದೆ. ನಟಿ ರಚಿತಾ ರಾಮ್ ರವರಿಗೆ ಅನಾರೋಗ್ಯ. ಸದ್ಯ ಕನ್ನಡ ಚಿತ್ರ ರಂಗದಲ್ಲಿ ಟಾಪ್ ಮೋಸ್ಟ್ ನಟಿಯಾಗಿದ್ದಾರೆ
ರಚಿತಾ ರಾಮ್. ರಚಿತಾ ರಾಮ್ ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯಾಂಕಬಲ್ ನಟಿ. ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿ ರಚಿತಾ ರಾಮ್ ರವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ರಚಿತಾ ರಾಮ್ ಬ್ಯುಸಿ. ಪ್ರಸ್ತುತ ರಚಿತಾ ರಾಮ್ ರವರು 9 ಸಿನಿಮಾಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 9 ಸಿನಿಮಾಗಳ ಕಾಲ್ ಶೀಟ್ ನೀಡಿದ್ದಾರೆ ನಟಿ ರಚಿತಾ ರಾಮ್. ಅದರಲ್ಲೂ ಡಿಸೆಂಬರ್ ಆರಂಭದಿಂದಲೂ ರಚಿತಾ ರಾಮ್ ರವರಿಗೆ ಶೆಡ್ಯೂಲ್ ತುಂಬ ಹೆಕ್ಟಿಕ್ ಆಗಿದೆ. ಒಂದು ಕಡೆ ಏಕಲವ್ಯ, ಇನ್ನೊಂದು ಕಡೆ ಲವ್ ಯು ರಚು ಸಿನಿಮಾದ ಪ್ರಚಾರದ ಕಾರ್ಯಗಳಲ್ಲಿ ರಚಿತಾ ರಾಮ್ ರವರು ತಮ್ಮನ್ನು